ಕೆಲವು ವರ್ಷಗಳ ಹಿಂದೆ ಹಡಿಲು ಬಿದ್ದಿದ್ದ ಕೃಷಿ ಭೂಮಿ ಈಗ ಸುಡುವ ಬಿಸಿಲಿನಲ್ಲೂ ಭತ್ತದ ಬೆಳೆಯಿಂದ ನಳನಳಿಸುತ್ತಿದೆ. ಕಣ್ಣು ಹಾಯಿಸಿದಷ್ಟು ದೂರ ಬಂಗಾರದ ತೆನೆ ಬೆಳೆದು ನಿಂತಂತೆ ಭಾಸವಾಗುತ್ತಿದೆ. ತಾನು ಕೃಷಿಕನಲ್ಲದಿದ್ರೂ ಭತ್ತ ಬೇಸಾಯದ ಅನುಭವವಿಲ್ಲದೆ ಇದ್ರೂ ಕೂಡ ಕೃಷಿಯ ಮೇಲಿನ ಪ್ರೀತಿ ಶ್ರದ್ಧೆಯಿಂದ ಮಾಡಿದ ಕೆಲಸದಿಂದಾಗಿ ಇಂದು ಭೂಮಿ ತಾಯಿ ಸಂತೃಪ್ತಳಾಗಿ ಉತ್ತಮ ಫಲ ನೀಡಿದ್ದಾಳೆ. ಬಿಸಿಲ ತಾಪಕ್ಕೆ ಸುರಿಸಿದ ಬೆವರು ವ್ಯರ್ಥವಾಗದಂತೆ ಕಾಪಾಡಿದ್ದಾಳೆ. ಇದು ಬಂಟ್ವಾಳ ಯುವ ಉದ್ಯಮಿ ನಾಗೇಶ್ ಸಾಲ್ಯನ್ ಅವರ ಕೃಷಿ ಸಾಧನೆಯ ಯಶೋಗಾಥೆ. ಬಂಟ್ವಾಳದ ಬೈಪಾಸ್ನಲ್ಲಿರುವ ಸೌತಡ್ಕ ಫರ್ನಿಚರ್ಸ್ನ ಮಾಲಕರಾಗಿರುವ ನಾಗೇಶ್ ಸಾಲ್ಯನ್ ಅವರಿಗೆ ತನ್ನ ಉದ್ದಿಮೆಯ ಜೊತೆ ಹವ್ಯಾಸವಾಗಿ ಭತ್ತದ ಬೇಸಾಯ ಮಾಡಬೇಕು ಎನ್ನುವ ಆಸೆ. ಆದರೆ ತನಗೆ ಬೇಸಾಯ ಮಾಡಲು ಗದ್ದೆ ಇಲ್ಲದೆ ಇದ್ದುದರಿಂದ ಆ ಆಸೆಯನ್ನ ಈಡೇರಿಸುವುದು ಸ್ವಲ್ಪ ಕಷ್ಟ ಸಾಧ್ಯವಾಗಿತ್ತು. ಈ ನಡುವೆ ಬಾಳೆಹಿತ್ಲುವಿನಲ್ಲಿ ಸುಮಾರು 3.5 ಎಕರೆ ಗದ್ದೆ ಕೃಷಿ ಭೂಮಿ ಖಾಲಿ ಇರುವುದಾಗಿ ತಿಳಿದ ನಾಗೇಶ್ ಸಾಲ್ಯನ್ ಜಮೀನಿನ ಮಾಲಕ ನಾಗೇಶ್ ಬಾಳೆಹಿತ್ಲು ಅವರಲ್ಲಿ ತನ್ನ ಇಂಗಿತ ವ್ಯಕ್ತಪಡಿಸಿದಾಗ ಸಂತೋಷದಿಂದಲೇ ಬೇಸಾಯ ಮಾಡಲು ಒಪ್ಪಿಗೆಯನ್ನ ನೀಡಿದ್ರು. ಕಳೆದ ಜನವರಿ 15ರಂದು ವಿಶಾಲವಾದ ಗದ್ದೆಯನ್ನ ಯಾಂತ್ರೀಕೃತ ವಿಧಾನದಲ್ಲಿ ಉಳುಮೆ ಮಾಡಿ ಭತ್ತ ಬೇಸಾಯವನ್ನ ಆರಂಭಿಸಿದ್ರು. ಬಳಿಕ ಉಮಾ ತಳಿಯ ಸುಮಾರು 97 ಕೆಜಿ ಬೀಜವನ್ನ ಬಿತ್ತನೆ ಮಾಡಿದ್ರು. ಉತ್ತಮವಾಗಿ ಬೆಳೆ ಬಂದರೂ ದಿನ ಕಳೆದಂತೆ ಬೆಂಕಿ ರೋಗ ಆವರಿಸಿತ್ತು. ಗದ್ದೆಯಲ್ಲಿ ಕಳೆ ತುಂಬಿಕೊಂಡು ಬೆಳೆ ಹಾಳಾಗುವ ಸ್ಥಿತಿ ಎದುರಾಯಿತು. ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣ ಮುಂದೆಯೇ ನಾಶವಾಗುವುದು ಎನ್ನುವ ಆತಂಕ ನಾಗೇಶ್ ಸಾಲ್ಯನ್ ಅವರನ್ನ ಕಾಡಲಾರಂಭಿಸಿತು. ಆರಂಭದಲ್ಲಿ ಉದ್ಯಮಿಯ ಜೊತೆ ಕೃಷಿಯತ್ತ ಒಲವು ತೋರಿದಾಗ ಕೆಲವು ಮಂದಿ ಅಣಕಿಸಿದ್ರು. ಬೆಳೆ ಹಾಳಾದ್ರೆ ಮತ್ತೆ ಟೀಕೆಯ ಮಾತುಗಳನ್ನ ಕೇಳಬೇಕೇನೋ ಎನ್ನುವ ಅಳುಕು ಅವರನ್ನ ಕಂಗೆಡುವಂತೆ ಮಾಡಿತು. ಆದರೆ ತನ್ನ ಪ್ರಯತ್ನವನ್ನ ಕೈಬಿಡದೆ ಅನುಭವಿ ಕೃಷಿಕರ ಮಾಹಿತಿಯನ್ನ ಪಡೆದುಕೊಂಡು ಸಕಾಲದಲ್ಲಿ ಕೀಟನಾಶಕಗಳನ್ನು ಸಿಂಪಡಿಸಿ ಕಣ್ಣಿಟ್ಟು ಕಾದ ಪರಿಣಾಮ ಈಗ ಬೆಳೆ ಕೈ ಹಿಡಿದಿದೆ. ಪೈರುಗಳೆಲ್ಲ ಉತ್ತಮವಾಗಿ ತೆನೆ ಬಿಟ್ಟಿದ್ದು ನಾಗೇಶ್ ಸಾಲ್ಯನ್ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ ಮೇ 15ರಂದು ಕಟಾವು ಕಾರ್ಯ ನಡೆಯಲಿದೆ.